ಆಗಸ್ಟ್ 6ರಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ತಮ್ಮ ನಿವಾಸದಲ್ಲಿ ಹುಟ್ಟುಹಬ್ಬ ಆಚರಿಸಲಿದ್ದು, ಬಳಿಕ ಪೂರ್ವಾಹ್ನ 11 ಗಂಟೆಗೆ ಕ್ಷೇತ್ರಕ್ಕೆ ಆಗಮಿಸಿ ಮತದಾರರು ಹಾಗೂ ಕಾರ್ಯಕರ್ತರಿಗೆ ಸಿಹಿ ವಿತರಿಸಿ ಬೆಂಗಳೂರಿಗೆ ತೆರಳಲಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ತಿಳಿಸಿದರು. ಕೊರಟಗೆರೆ ಪಟ್ಟಣದ ರಾಜೀವ್ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ವಿಚಾರ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಪಿಸಿಸಿ ಸದಸ್ಯ ಎಡಿ ಬಲರಾಮಯ್ಯ, ಮಾಜಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ರಾಮಕೃಷ್ಣಯ್ಯ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಕೆಪಿಸಿಸಿ ಸದಸ್ಯ ಪ್ರಸನ್ನಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಾರಾಯಣ ಮೂರ್ತಿ, ಮಹಿಳಾ ಘಟಕದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯಮ್ಮ, ಕವಿತಮ್ಮ, ಮೈಲಾರಪ್ಪ, ವಾಲೆಚಂದ್ರಣ್ಣ, ಪುಟ್ಟಕಾಮಣ್ಣ, ಅಶ್ವಥ್, ಬೈರೇಶ್, ದೀಪಕ್, ಗ್ರಾಮ ಪಂಚಾಯಿತಿ ಸದಸ್ಯರಾದ KLM ಮಂಜು, ವೆಂಕಟಪ್ಪ, ನಂದೀಶ್, ಆನಂದ್ KL ಕಾರ್ಯಕರ್ತರು ಹಾಜರಿದ್ದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. ಬೆಳಿಗ್ಗೆ ತುಮಕೂರಲ್ಲಿ ಇದ್ದೇ ಇರ್ತಾರೆ, ಅಲ್ಲಿ ಅನಿವಾರ್ಯ, ಅಲ್ಲಿ ಲೋಕದವರು ಬಂದೇ ಬರ್ತಾರೆ, ಅಲ್ಲಿ ಅಫಿಷಿಯಲ್ಸ್ ಇರ್ತಾರೆ, ಜೊತೆಗೆ ಅವ್ರು ಗೃಹ ಮಂತ್ರಿಯಾಗಿದ್ದ ಪೊಲೀಸು ಅವರು ಬಂದೇ ಬರ್ತಾರೆ. 2ನೇ ತಾರೀಕಿಗೆ ಬರ್ತಾರೆ, 11 ಗಂಟೆ ಒಂದು ಸಾಯಂಕಾಲವರೆಗೂ ಇದೇ ಇರ್ತಾರೆ. ಎಲ್ಲರೂ ತಮ್ಮ ನುಡಿಕೊಂಡು ನಾವು ದೂರ ಊರಿಗೆ ಅದು ಬರೋಕ್ಕಾಗೋದಿಲ್ಲ ಅಂತ ಅವ್ರಿಗೆ ಮನವಿ ಮಾಡಿದ್ದಕ್ಕೆ ಅವ್ರ ಮನಸ್ಸು ಬದಲಾಯಿಸಿ, ಆಯಿತು ನಾನು ಗೃಹ ಮಂತ್ರಿ ಆದಮೇಲೆ ಸರ್ಕಾರ ಬಂದಮೇಲೆ ಮೊದಲನೇ ಹುಟ್ಟದ ಹಬ್ಬ ನಾವು ಎಲ್ಲೋ ಆಚರಿಸ್ಕೊಂಡ್ರೆ ನಿರಾಶೆ ಆಗುತ್ತೆ ಅನ್ನೋದಕ್ಕೆ ನಮ್ಮೆಲ್ಲರ ಮನವಿಗೆ ಹೋಗ್ಬಿಟ್ಟು ಅವರು ಇಷ್ಟು ಒಂದು ಸಮಯಾವಕಾಶ ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮ ಕ್ಷೇತ್ರದ ಜನ ಏನು ಅವ್ರನ್ನ ಆಶೀರ್ವದಿಸಿ ಇವತ್ತು ಶಾಸಕರನ್ನ ಮಾಡಿ ಈ ರಾಜ್ಯದ ಗೃಹ ಮಂತ್ರಿ ಆಗೋದಕ್ಕೆ ಕಾರಣವಾಗಿದ್ದಾರೆ ಕೊರಟಗೆರೆ ಮಹಾಜನತೆ. ಅವ್ರ ಜೊತೆಲೂ ನಾನು ಒಂದು 4-5 ಗಂಟೆ ಇರಬೇಕು, ಅವ್ರ ಜೊತೆಲೇ ಮಧ್ಯಾಹ್ನದ ಊಟ ಕೂಡ ಜೊತೆಲೇ ಮಾಡಬೇಕು ಅನ್ನೋ ಅಭಿಲಾಷೆ ಹೊಂದಿರೋದ್ರಿಂದ ಅದೆಲ್ಲ ಕಾರ್ಯಕ್ರಮಗಳನ್ನು ನಾವು 6ನೇ ತಾರೀಕು ಮಾಡ್ತಾ ಇದ್ದೀವಿ. ತಮ್ಮಗಳ ಮೂಲಕ ಅದನ್ನು ಜಿಲ್ಲೆ, ರಾಜ್ಯ, ಈ ಕ್ಷೇತ್ರದ ಜನಕ್ಕೆ ತಿಳಿಸೋಕ್ಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದ್ವಿ. ತಾವೆಲ್ಲ ಬಂದು ಮುಖಂಡರೆಲ್ಲ ಬಂದು ಭಾಗವಹಿಸೋದಕ್ಕೆ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಒಂದು ಈ ಪತ್ರಿಕಾಗೋಷ್ಠಿಯ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ರಾಜೀವ್ ಭವನಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷರು, ತಾಲೂಕಿನ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕಿನ ಎಲ್ಲ ಮುಖಂಡರಲ್ಲಿ ನನಗೆ ಏನು 6ನೇ ತಾರೀಕು ನಡೀತಕ್ಕಂಥ ಈ ಪರಮೇಶ್ವರ್ ಸಾಹೇಬರ ಹುಟ್ಟುಹಬ್ಬನ ಆಚರಣೆ ಮಾಡೋಕ್ಕೆ ಸಾಹೇಬರು ನಮಗೆ ಡೇಟ್ ಕೊಟ್ಟಿದ್ದಾರೆ. ನಾವು ಎಲ್ಲ ಮುಖಂಡರಲ್ಲಿ ಆಚರಿಸ್ತಾ ಇದ್ದೀವಿ. ಇಡೀ ತಾಲೂಕಿನ, ಜಿಲ್ಲೆಯ ಎಲ್ಲ ಜನ ಒಂದು ಆಶೀರ್ವಾದ ಮಾಡಬೇಕು, ಶುಭ ಕೋರಬೇಕು, ಅವ್ರು ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಬೇಕು ಅಂತ ಹೇಳ್ತಾ, ಏನು ಅವ್ರ ರಾಜಕೀಯ ಜೀವನ ಇದ್ದರೆ ನಿಜಕ್ಕೂ ಅವರು ಅದೃಷ್ಟವಂತರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ಬೇಕಾಗ್ತದೆ. ಅವ್ರು ಗೆದ್ದಾಗೆಲ್ಲ ಒಂದು ಅಧಿಕಾರ ಸ್ವೀಕರಿಸ್ತಾರೆ, ಅದು ನಿಜಕ್ಕೂ ಅವ್ರ ಅದೃಷ್ಟ ಅಂತ ಹೇಳ್ಬೇಕಾಗ್ತದೆ. ಮದ್ಗಿರಿಂದ ಹಿಡಿದು ಏನೋ ರೇಷ್ಮೆ ಸಚಿವರಾದರು, ಆಮೇಲೆ ಎಜುಕೇಷನ್ನು ಆ ಸಚಿವರಾದರು, ಹೋಮ್ ಮಿನಿಸ್ಟರ್ ಆದರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದರು, ತಿರ್ಗಾ ಈಗ ಹೋಮ್ ಮಿನಿಸ್ಟರ್ ಆದರು. ಗೆದ್ದರೆ ಒಂದು ಅಧಿಕಾರ ಬಂದೇ ಬರ್ತದೆ. ನಿಜಕ್ಕೂ ಅಂಥ ಶಾಸಕರು ನಮ್ಮ